ಈ ಸಾರಿಯ BJP ಅಭ್ಯರ್ಥಿಯಾಗಿ ಗೋವಿಂದರಾಜನಗರದ ವ್ಯಾಪ್ತಿಯಲ್ಲಿ BJPಯ ಬೆಂಬಲಿತರಾಗಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಶ್ರೀಯುತ ಉಮೇಶ್ ಶೆಟ್ಟಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಕಾರ್ಪೊರೇಟರ್ಗಳಾಗಿ ಈ ಭಾಗದಲ್ಲಿ ಹಲವು ಸಾಮಾಜಿಕ ಸೇವೆಯನ್ನು ಮಾಡುವುದರ ಮೂಲಕ ಪ್ರಾಮಾಣಿಕತನವನ್ನು ತೋರಿಸಿಕೊಂಡಿದ್ದಾರೆ. ಈ ಸಾರಿಯ ಚುನಾವಣೆಯಲ್ಲಿ ಬಹುಶಃ ದಕ್ಷಿಣ ಕನ್ನಡದವರು ಭಾಳಷ್ಟು ಜನ ಇಲ್ಲಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಇದೊಂದು ಐತಿಹಾಸಿಕ ದಿನ. ಯಾಕಂತ ಹೇಳಿದ್ರೆ ಹಿಂದೊಂದು ಕಾಲದಲ್ಲಿ ಡಾಕ್ಟರ್ ಜೀವರಾಜ ಆಳ್ವ ನಮ್ಮ ಕಮ್ಯುನಿಟಿಗೆ, ನಮ್ಮ ಸಮುದಾಯದವರಿಗೆ ಸೇರಿದವರು ಬಿಟ್ಟರೆ ತದನಂತರ ಬೆಂಗಳೂರು ನಗರದಲ್ಲಿ MLA ಆದವರು ಯಾರೂ ಇರಲಿಲ್ಲ. ಆ ಒಂದು ಅದೃಷ್ಟ ಈ ಸಾರಿ ಉಮೇಶ್ ಶೆಟ್ಟಿ ಅವ್ರನ್ನ ಆರಿಸುವ ಒಂದು ಕೈಂಕರ್ಯಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ಸಾರಿ ಅತ್ಯಧಿಕ ಬಹುಮತದಿಂದ ಅವ್ರನ್ನ ಆರಿಸಿ ಕಳಿಸ್ತಾರೆ. ಅದರ ಜೊತೆಗೆ ಗೋವಿಂದರಾಜನಗರ ಅವರ ಆತ್ಮೀಯ ಕ್ಷೇತ್ರವೂ ಕೂಡ. ಹಾಗಾಗಿ ಯಾವುದೇ ಹೆಚ್ಚಿನ ಒತ್ತಡವಿಲ್ಲದೆ ಭಾಳಷ್ಟು ಬಹುಮತದಿಂದ ಇಲ್ಲಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಹಾಗೆಯೇ ಇವತ್ತಿನ ಶುಭ ದಿನದಂದು ಅವರು ನಮ್ಮೆಲ್ಲರ ಸಮ್ಮುಖದಲ್ಲಿ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಬಹುಶಃ ಈಗ ಬಂದಿರುವಂತಹ ಜನವನ್ನು ನೋಡಿದಾಗ ಇದು ಕೂಡ ಸಾಕ್ಷಿ ಆಗ್ತದೆ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಂದೇಹವಿಲ್ಲದೆ ಅವರು ಬಹುಮತದಿಂದ ಗೆದ್ದು ಬರ್ತಾರೆ. ಗೆದ್ದು ಬಂದು ಇನ್ನಷ್ಟು ಜನಪರ ಸೇವೆಯನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಸಮುದಾಯದ ಪರವಾಗಿ ಅವರಿಗೆ ನಾವು ಶುಭವನ್ನು ಹಾರೈಸ್ತೀವಿ.